ಸೊ ಕುಂದಾಪುರ ಬರ್ಪಿನ್ ಬಣ್ಣ ಹಿಂಗೆ ಆ್ಯಪಲ್ಲ ಮಸ್ತ್ ಇಷ್ಟ ದಾಯಪಂಡ ಹಿಂಗೆ ಕುಂದಾಪುರ ಕನ್ನಡ ಮಸ್ತ್ ಇಷ್ಟ ನಿಗೆಲ್ಲ ಗೊತ್ತು ನನ್ನ ಕನ್ನಡ ಎತ್ತು ಲಾಯ್ಕೊಂಡು ಪಂಡಿದ್ದು ಸೊ ಇನಿ ಕುಂದಾಪುರ ಬೈದ ಇಂಕ್ಲ ಕುಂದಾಪುರ ಶಾಸ್ತ್ರಿ ಸರ್ಕಲ್ ಒಂದೇ ದುಂಬರ್ನ ಚಿನ್ಮಯ್ ಹಾಸ್ಪಿಟಲ್ ಪೋಪಿನ ಸೈಡ್ ದ ರೋಡ್ ಪಂಡ ಐಕ್ ಚರ್ಚ್ ರೋಡ್ ಪನ್ಪೇರು ಸೊ ಚರ್ಚ್ ರೋಡ್ ಒಂಚೂರು ದುಂಬರ್ನಾಗ ಲೆಫ್ಟ್ ಸೈಡ್ ಒಂಜಿ ಬಾಬಾ ಕ್ಯಾಂಟೀನ್ ಪಂಡದುಂಟು ಸೊ ಚಿನ್ಮಯ್ ಹಾಸ್ಪಿಟಲ್ದ ಕೈತಂಡೆ ಸೊ ಎಂಕಲೆಗ್ ಹೆಬ್ರಿದ ಪ್ರಶಾಂತ್ ಪೈ ಪಂಡೇರು ಮುಲ್ಪ ತಿಂಡಿ ಪುರ ಮಸ್ತ್ ಎಡ್ಡೆ ಹಾಕೊಂಡು ಪಂಡದು ಸೊ ಥ್ಯಾಂಕ್ ಯು ಪ್ರಶಾಂತ್ ಪೈ ಈರ್ ಪಂಡರ್ ಎಂಕ್ಲಿಡೆ ಹೋಟೆಲ್ ಬೈದ ಸೊ ಮುಲ್ಪ ಲಂಚನೆಗೆ ಮಸ್ತ್ ವೆರೈಟಿದ ತಿಂಡಿ ತಿಕ್ಕೊಂಡು ಬಂಡೇರು ಸೊ ಅವು ಈನ ಪುರ ಮುಲ್ಪ ತಿಂಡಿ ತಿಕ್ಕೊಂಡು ಈ ಹೋಟೆಲ್ ಇಷ್ಟ್ರಿದಾದೊಂಡು ಅವು ಪೂರ ತೂಕ ಐತೊಟ್ಟುಡು ಬಂಜರ ತಿಂಡಿ ತಿನ್ಕ ದಾಯಪಂಡ ಎಂಕಂದು ಮಸ್ತ್ ಬಡ ಒಂದುಂಟು ಅವು ಬಲೆ ಪೋಯ್ ಸೊ ನಮ್ಮೊಟ್ಟಿನಿ ಈ ಹೋಟೆಲ್ದ ಓನರ್ ಉಳ್ಳೇರು ಸೊ ಅರಡ ಪಾತೇರ್ಗ ಒಂದು 7 ವರ್ಷದಿಂಚಿ ಈ ಹೋಟೆಲ್ ಸ್ಟಾರ್ಟ್ ಆಯ್ನಿ ಈ ಹೋಟೆಲ್ದ ಹಿಸ್ಟ್ರಿನ ಏನ ಮತ್ತೆ ತಿಂಡಿ ತಿಕ್ಕೊಂಡು ಬಂದು ಸರ್ ನಮಸ್ತೆ. ನಮ್ಮ ಹೆಸರು ಶಂಕರ ದೇವಾಡಿಗ. ಶಂಕರ್ ದೇವಾಡಿಗ ಸರ್. ಈ ಹೋಟೆಲ್ ಹೆಸರೇನು? ಬಾಬಾ ಕ್ಯಾಂಟೀನ್. ಬಾಬಾ ಕ್ಯಾಂಟೀನ್. ಸೊ ಏನಕ್ಕಿದು ಬಾಬಾ ಕ್ಯಾಂಟೀನ್ ಅಂತ ಹೆಸರು ಬಂತು? ಇಲ್ಲಿ ಒಳಗಡೆ ಸಾಯಿ ಮಂದಿರ ಇದೆ, ಓಕೆ, ಹೊರಗಡೆ ನಾವಿದ್ದೇವೆ, ಅದಕ್ಕೆ ಬಾಬಾ ಕ್ಯಾಂಟೀನ್ ಅಂತ. ಬಾಬಾ ಕ್ಯಾಂಟೀನ್ ಅಂತ ಹೆಸರು ಬಂತು. ಸುಮಾರು ಎಷ್ಟು ವರ್ಷದಿಂದ ಈ ಹೋಟೆಲ್ ಇದೆ ಸರ್? 22 ವರ್ಷ ಆಯ್ತು. 22 ವರ್ಷ. ಸೊ ಇದೇ ಜಾಗದಲ್ಲಿ ಇದೆಯಾ? ಇದೇ ಜಾಗದಲ್ಲಿ. ಓಕೆ. ಹೇಗೆ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಸರ್ ಅವಾಗ 22 ವರ್ಷ ಹಿಂದೆ? ಸಣ್ಣ ರೀತಿಯಲ್ಲಿ ಒಂದು 300-400 ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು. ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಅಂದ್ರೆ ನಿಮ್ದು ಫ್ಯಾಮಿಲಿನೇ ಈ ಹೋಟೆಲ್ ಬಿಸ್ನೆಸ್ ಅಲ್ಲಿ ಇತ್ತಾ ಅಥವಾ ನೀವಾಗಿ ಹೋಟೆಲ್ ಸ್ಟಾರ್ಟ್ ಮಾಡಿ? ನನ್ನ 2 ಮಕ್ಕಳು ಇದ್ದಾರೆ. 3 ಜನ ಮಕ್ಕಳಲ್ಲಿ 2 ಇಲ್ಲೇ ಇದ್ದಾರೆ. ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸರ್ ಹೋಟೆಲ್? ಬೆಳಿಗ್ಗೆ 6 ಗಂಟೆ, ಸಾಯಂಕಾಲ 7:30 ಸೊ ಏನ್ ಸಿಗುತ್ತೆ? 6 ಗಂಟೆಯಿಂದ 7 ಗಂಟೆವರೆಗೆ ಒಂದೇ ತರ ತಿಂಡಿ ಸಿಗುತ್ತಾ ಅಥವಾ ಬೇರೆ ಬೇರೆ ತರ ತಿಂಡಿ ಸಿಗುತ್ತೆ? ಬೇರೆ ಡಿಫ್ರೆಂಟ್ ಇರ್ತದೆ. ಓಕೆ. ಸೊ 6 ಗಂಟೆಯಿಂದ ಏನೆಲ್ಲ ಸಿಗುತ್ತೆ? 6 ಗಂಟೆಯಿಂದ 11 ಗಂಟೆವರೆಗೆ ಇಡ್ಲಿ, ವಡೆ, ಉಪ್ಪಿಟ್ಟು, ಅವಲಕ್ಕಿ, ಕೇಸರಿ ಬಾತು, ದೋಸೆ, ಪಲಾವ್, ಶಾವಿಗೆ ಬಾತು, ರವೆ ಇಡ್ಲಿ, ಇಷ್ಟು ಐಟಮ್ಸ್ ಸಿಗುತ್ತೆ 11 ಗಂಟೆ ಒಳಗಡೆ. ಸೊ 11 ಗಂಟೆ ನಂತರ ಬಂದ್ರೆ 11 ಗಂಟೆ ನಂತರ ಬಂದರೆ ಮತ್ತೆ ಪುನಃ ಇಡ್ಲಿ ತವೆ ಇರ್ತದೆ, ಕಡಿಕೆ ಬಟಾಟೆ ಅಂಬಡೆ, ಬಿಸ್ಕುಟ್ ಅಂಬಡೆ, ಗೋಲಿ ಬಜ್ಜಿ, ರವೆ ವಡೆ, ಸಾಯಂಕಾಲ ದೋಸೆ 7:30 ತನಕ ಇರ್ತದೆ. ಸೊ ಇಷ್ಟೆಲ್ಲ ತಿಂಡಿ ಹೇಳಿದ್ರಿ. ಸೊ ಇದರ ರೇಟ್ ಹೇಗಿದೆ ಸರ್? ರೇಟ್ ನಮ್ದೆಲ್ಲ ಬಾರಿ ಚೀಪ್ ಇದೆ. ಒಂದು ಮಸಾಲೆ ದೋಸೆ 25 ರೂಪಾಯಿ, 3 ಇಡ್ಲಿಗೆ 20 ರೂಪಾಯಿ, 2 ವಡೆಗೆ 28 ರೂಪಾಯಿ, ಪಲಾವ್ 25 ರೂಪಾಯಿ, ಶಾವಿಗೆ ಬಾತ್ 25 ರೂಪಾಯಿ. ಸೊ ಹೀಗೆ ನಿಮಗೆ ಗೊತ್ತು ಸರ್, ಈಗ ದಿನ ನೀವು ಡೈಲಿ ಯೂಸ್ ಮಾಡುವಂತ ಏನು ಈ ತಿಂಡಿಗೆ ಯೂಸ್ ಮಾಡುವಂತ ಐಟಮ್ಸ್ ಇದೆ, ಅದರ ರೇಟ್ ಜಾಸ್ತಿ ಆಗ್ತಾ ಉಂಟು. ಸೊ ಹೇಗೆ ಸಾಧ್ಯ ಆಗುತ್ತೆ ಸರ್ ಈ ರೇಟಿಗೆ ತಿಂಡಿ ಕೊಡ್ಲಿಕ್ಕೆ? ಈ ರೇಟಿಗೆ ಅಂತ ಹೇಳಿದ್ರೆ ನಾವು ಇರುವ ಜಾಗ ಆಗಿದೆ. ಈ ಸಾಮಾನ್ಯದವರು ಸುಮಾರಿನವರು ಎಲ್ಲ ಅವರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ನಮಗೂ ಅವ್ರು ಸ್ವಲ್ಪ ಇದು ಸಪೋರ್ಟ್ ಕೊಡ್ತಾರೆ. ಅದರಿಂದ ನಾವು ಒಂದು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಓಕೆ. ಹಾಗೆ ನೀವು ಹೇಳಿದ್ರಿ ಒಳಗಡೆ ಬಾಬಾ ಇದ್ದಾರೆ, ಹೊರಗಡೆ ಬಾಬಾ ಕ್ಯಾಂಟೀನ್ ಅಂತ. ಸೊ ಬಾಬಾ ಅವರ ಆಶೀರ್ವಾದನೂ ಇದೆ. ಹೌದು, ಗ್ಯಾರಂಟಿ ಇದೆ. ಸೊ ಇಲ್ಲಿ ಕೆಲಸ ಮಾಡೋರೆಲ್ಲರೂ ಅಂದ್ರೆ ಫ್ಯಾಮಿಲಿನ ಅಥವಾ ಇಲ್ಲ, 3 ಜನ ನಾವು ಇದ್ದೇವೆ. ನೀವು ಮತ್ತೆ ನಿಮ್ಮ 2 ಮಕ್ಕಳು? ಹೌದು, ಮತ್ತೆ 3 ಜನ ಹೊರಗಿನವರಿದ್ದಾರೆ. ಓಕೆ. ಸೊ ಇದೆಲ್ಲ ತಿಂಡಿಯನ್ನು ನೀವು ಇಲ್ಲೇ ರೆಡಿ ಮಾಡ್ತೀರಾ ಅಥವಾ ಏನಾದ್ರು ಮನೆಯಲ್ಲಿ ರೆಡಿ ಮಾಡ್ತೀರಾ? ನಾನೇ ಮಾಡೋದು. ನೀವೇ ರೆಡಿ ಮಾಡಿ. ಸೊ ವಾರದ 7 ದಿನನೂ ಓಪನ್ ಇರುತ್ತೆ ಸರ್ ಇದು? ಭಾನುವಾರ 12 ಗಂಟೆವರೆಗೆ ಇರ್ತದೆ ಅಷ್ಟೇ, ಮಧ್ಯಾಹ್ನವರೆಗೆ ಅಷ್ಟೇ. ಓಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮೊಟ್ಟಿಗೆ ಇಷ್ಟೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅಷ್ಟೇ ರುಚಿಯಾದ ತಿಂಡಿ ಸಹ ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ 22 ವರ್ಷ ಅಲ್ಲ, ಈ 100 ವರ್ಷಗಳ ಕಾಲ ಈ ಹೋಟೆಲ್ ನಡೀತಾ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು. ನಮ್ಮೊಟ್ಟು ಜನ ಉಳ್ಳೇರು ಆರು ಮಸ್ತ್ ಸಮಯ ಮುಲ್ಪ ತಿನ್ನೊಂದು ಎರಡಕ್ಕೇನ್ಗ ಸರ್. ಯಾವುದೆಲ್ಲ ತಿಂಡಿ ನಿಮ್ಗೆ ಇಲ್ಲಿ ಇಷ್ಟ? ಉದ್ದಿನೋಡ, ಇಡ್ಲಿ, ಪಲಾವ್ ಎಲ್ಲ ಐಟಮು ಒಳ್ಳೆದುಂಟು. ಸೊ ಡೈಲಿ ಬರ್ತೀರಾ ಇಲ್ಲಿ? ಬರ್ತೇವೆ. ಒಳ್ಳೆ ಟೇಸ್ಟ್ ಯಾವ್ದಪ್ಪ, ಕಡಿಮೆ ರೇಟು. ಎಷ್ಟು ಟೈಮಿಂದ ಬರ್ತಿದ್ರಿ? ನಾವು 3-4 ವರ್ಷ 5 ವರ್ಷದಿಂದ ಇಲ್ಲಿ ಬರ್ತೀವಿ. 20 ವರ್ಷ ಆಯ್ತು. ಓಕೆ. ಸೊ ತಿಂಡಿ ನಂಬರ್ 1. ಸೊ ತಿಂಡಿ ನಂಬರ್ 2. ಸೊ ಓಕೆ. ಪರ್ಫೆಕ್ಟ್ ಟೈಮ್ ಉಂಡು, ಪರ್ಫೆಕ್ಟ್ ಪ್ಲೇಸ್ ಇಲ್ಲ. ಪರ್ಫೆಕ್ಟ್ ಟೈಮ್ ಬಂಡ ಹೆಂಗ್ ಜೋರು ಬಡ ಆಗ್ತದೆ. ಸೊ ಮುಲ್ಪ ಮಸ್ತ್ ವೆರೈಟಿದು ತಿಂಡಿ ಉಂಟು. ಆರು ಪನಂ ಪೋಯರ್ ಆಲ್ಮೋಸ್ಟ್ 18 ವೆರೈಟೀಸ್ ತಿಂಡಿದ ಪುದರ್ಕೆ ಉಂಟು. ಸೊ ಇತ್ತೆ ಪ್ರೆಸೆಂಟ್ ರೆಡಿ 4 ಬಗ್ಗೆ ತಿಂಡಿ ಉಂಟು. ಪಂಡ ಮೂಲ ಎವ್ರಿ ಆರ್ ಏನೋ ತಿಂಡಿ ಚೇಂಜ್ ಆಗೊಂದು ಇಪ್ಪುಂಡು. ಇತ್ತೆ ಪ್ರೆಸೆಂಟ್ ಬೆಚ್ಚ 4 ಬಗೆದ ತಿಂಡಿ ಉಂಟು. ಸೊ ಫಸ್ಟ್ ಎನ್ನ ನೆಟ್ ಇತ್ತಿನ ಐಟು ಪೂರ ಫೇವ್ರೇಟ್ ಎನ್ನ ಪಲಾವ್. ಸೊ ಪಲಾವ್ ಟೇಸ್ಟ್ ಮಲ್ಪುಗ ಅಡ್ಡೆ ಕ್ವಾಲಿಟಿದ ರೈಸ್ ಲಕ ಉಂಡು ತುವನಗನೆ. ಬೆಚ್ಚ ಪಲಾವ್ ತಿನ್ಪಿನ ಮಜಾನೇ ಬೇತ ಆ್ಯಕ್ಚುಲಿ.
ನೆಟ್ ಪಲಾವುಡು ಈನ ವೆಜಿಟೇಬಲ್ ಪಾಡ್ದೇರು ಬೀನ್ಸ್ ಇಪ್ಪಡು ಕ್ಯಾರೆಟ್ ಇಪ್ಪಡು ಸೊ ದ ಬಟಾಣಿ ಇಪ್ಪಡು ಸೊ ಕರೆಕ್ಟ್ ಬೇಯ್ದುಂಡು ಬೆಸ್ಟ್ ಪಲಾವ್ ಒನ್ ಆಫ್ ದ ಬೆಸ್ಟ್ ಪಲಾವ್ ಸೊ ರಾನ್ಸನ್ನ ಗಾಡಿಲ ತಿನ್ನೊಂದುಂಡು ಐಕ್ಲ ತಿನ್ಬೋದು ಲೈಕ್ ಬೇಜಾರು ಬಟ್ಟಿ ಸೊ ಪಲಾವ್ ಏತ್ ಎಡ್ಡೆ ಉಂಡ ಐಕ್ ಕೊರ್ತಿನ ಈ ಸಲಾಡ್ ಲಾತ ಎಡ್ಡೆ ಉಂಡು ಅದೇ ಬಣ್ಣ ಪಲಾವ್ ಸಲಾಡ್ ಅಡ್ಲ ಬೆಸ್ಟ್ ಇತ್ತಿಂದ ಅವು ಎಣ್ಣೆ ಬಿಡ್ತಿ ಪಲಾವ್ ದೊಟ್ಟಡಿ ಕೊಡಂಜಿ ಶಾಮಿಗೆ ಪಲಾವ್ ಸಾರು ಕೊಟ್ಟಿದ್ದಾರೆ ನಮ್ಮ ರಸಮ್ ಲಕ್ಕೊಂಡೊಂದು ಮಿಕ್ಸ್ ಮಾಡ್ತಿದ್ದು ಟೇಸ್ಟ್ ಮಲ್ಪುಗ ಮಸ್ತ್ ಬಣ್ಣ ಮಸ್ತ್ ಲಾಯ್ಕೊಂಡು ಟೇಸ್ಟ್ ಉಂಡು ನೆತ್ತ ಮಸಾಲ ಅಂತೂ ಭಾರಿ ಶೋಕ್ನ ಮಸಾಲ ಸೊ ಹಿಂಗೆ ಉನೇಕೆ ಈ ರೋಡ್ ಸೈಡ್ ದ ಹೋಟೆಲ್ ಇಷ್ಟ ದಾಯ್ ಬಂಡ ಈ ಟೇಸ್ಟ್ ಉಂಡತೆ ಕೆಲವು ಮಲ್ಲ ಹೋಟೆಲ್ ಪೋಂಡೆ ಎಂಕು ತಿಕ್ಕುಜಿ ಅಂಚದ ಎನ್ನ ಫೇವ್ರೇಟ್ ಆ್ಯಕ್ಚುಲಿ ರೋಡ್ ಸೈಡ್ ದ ಹೋಟೆಲ್ ಸ್ಪೆಷಲಿ ಗೂಡಂಗಡಿ ಸೊ ಹ್ಯಾಶ್ಟ್ಯಾಗ್ ಲವ್ ಫಾರ್ ಗೂಡಂಗಡಿ ಸೊ ಗೂಡ್ ಹೋಟೆಲ್ ಸೈನಾಲ ಪನ್ನೋದು ನಿಗ್ಲು ಸೊ ವೆರಿ ನೈಸ್ ಆಲ್ಸೋ ಮತ್ತೆ ನಮ್ಮ ತುಳುನಾಡದ ದಗ್ಲು ಒಲ್ಪ ಪೋಂಡಲ ಪ್ರಿಫರ್ ಮಲ್ಪನ ತಿಂಡಿ ಇಡ್ಲಿ ವಡ ಸೊ ಪಂಡ ಈ ಇಡ್ಲಿ ವಡ ನಮ್ಮಗಲ ಹಿಡಿದು ಬೆಸ್ಟ್ ಏರ್ಲ ಮಲ್ಪುಜೇರು ಸೊ ವಡ ಮಸ್ತ್ ಕ್ರಿಸ್ಪಿ ಉಂಡು ಸೊ ಮಸ್ತ್ ತೋಲಿ ಸೊ ವಡತ್ತು ಸೈಜ್ಲ ಮಸ್ತ್ ಮಲ್ಲ ಉಂಟು ಮಸ್ತ್ ಕ್ರಿಸ್ಪಿ ಉಂಡು ವಡ ಮಸ್ತ್ ಬಣ್ಣ ಮಸ್ತ್ ಕ್ರಿಸ್ಪಿ ಉಂಡು ಆ್ಯಕ್ಚುಲಿ ಆಯಿಲ್ ಇಲ್ಲ ಆತು ಆಯಿಲ್ ಇಜ್ಜಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇಡ್ಲಿ ಟೈಮ್ ಬೇಕಾಯ್ತಲ್ಲ ಇಡ್ಲಿ ಬ್ರೇಕ್ ಮಲ್ಪುವ ಇಡ್ಲಿ ತಗೊಳ್ಳಿ ನಾನು ಆಪಲ ಪನ್ಪಿಲಕ್ಕ ಎಂಕ್ ಚಟ್ನಿ ಅದು ಇಷ್ಟ ಆಪುಜಿ ನಾನು ಜಾಸ್ತಿ ಏನೇ ಇರ್ತೀನಲ್ಲ ಸಾರಿಜಿನ ಸಾಂಬಾರ್ಡೆ ತಿಂತೀನಿ ಇಡ್ಲಿ ಸಾರು ಸಾಂಬಾರ್ ಕಾಂಬಿನೇಷನ್ ಸೂಪರ್ ಅಂಡಲ್ಲ ನಾನು ಚಟ್ನಿ ಟೇಸ್ಟ್ ಮಲ್ಪೆ ನಮ್ಮ ತಾರ ಇದ್ದ ಚಟ್ನಿ ಸೊ ಮಸ್ತ್ ಇಷ್ಟ ಉಂಡು ಸೊ ಚಟ್ನಿ ಏರಿಗೆ ಇಷ್ಟ ಆಪಣಗಲ 100% ಈ ಚಟ್ನಿ ಇಷ್ಟ ಆಪುಂಡು ಹೇಗಿದೆ ಯಾವಾಗಲೂ ಬರ್ತೀರಾ ಇಲ್ಲ ತಿಂತೀರಾ ಸೊ ಹಿಂಗೆ ಮೆರ್ನ ಸ್ಟೈಲ್ ಇಷ್ಟ ಅಂಡು ಸೊ ಮೇರೆಗೆ ರಿಕ್ಷಾಡೆ ಕೂತ್ಕೊಂಡು ತಿನ್ಪೇರು ಸೊ ಇಲ್ಲೇ ಕೂತ್ಕೊಂಡು ಇಲ್ಲೇ ತಿನ್ನೋದು ನೀವು ಯಾವ್ದು ನಿಮ್ಮದು ಫೇವ್ರೇಟ್ ಯಾವುದಿದ್ದು ಇಡ್ಲಿ ವಡ ತಗೊಂಡಿದ್ದೀರಾ ಸೊ ಇತ್ತೆ ದೋಸದ ಟೈಮ್ ದೋಸಾ ಯಾನು ಇಡೇ ಬರೋಡು ದುಂಬು ಎಂಕ್ ಎನ್ನ ಒಂದು ಜನ ಫ್ರೆಂಡ್ ಪಂಡೆ ಸೊ ಪ್ರಶಾಂತ್ ಪೈ ಪಂಡದು ಎಂಕ್ ಆ್ಯಕ್ಚುಲಿ ನಾನು ಇಡೇ ಬರೋಡನ ಆರೇ ಕಾರಣ ಆರೆಂಗ್ ಒಂಜೆ ಪನ್ನಿ ಈ ರಾವು ಹೋಟೆಲ್ ಪೋಯರ್ಡ ದೋಸಾ ಟ್ರೈ ಮಲ್ಪ್ಲೆಂದು ಸೊ ಮುಲ್ಪದ ಸ್ಪೆಷಾಲಿಟಿ ದೋಸಾಗೆ ಚಟ್ನಿ ಮೋಸ್ಟ್ ಮುಲ್ ಮಸಾಲೆ ದೋಸಾಗ ಸಾಂಬಾರ್ ಕೊರ್ಪುಜೇರಿ ಇಪ್ಪೋಡು ಕೇಂದ್ರ ಕೊರ್ಬೇರು ದೋಸೆ ಸೂಪರ್ ಹೆಂಗೆ ಪೂರ ತಿಂಡಿ ಇಷ್ಟ ಅಂತ ಆ್ಯಕ್ಚುಲಿ ಈ ಹೋಟೆಲ್ಗೆ ಬರೋಡಾಂಡ ಮಸ್ತ್ ಬಡಾದಿಪ್ಪನಾಗ ಬಲ್ಲೆ ದೇಬಣ್ಣ ಮಸ್ತ್ ವೆರೈಟಿ ಉಂಡು ಬೆಸ್ಟ್ ಕಾಂಬಿನೇಷನ್ ಸೊ ರೋಸನ್ ನಾನು ತಿನ್ನೋ 4 ತಿಂಡಿ ಚೆನ್ನಾಗಿತ್ತು ನೀವು ಯಾವ ಟ್ರೈ ಮಾಡ್ತೀವಿ ಗೋಡಂಬಿ ಹಾಕಿದ್ದಾರೆ ಸೊ ತುಲೆ ಒಮ್ಮೆ ಎಂಚ ತಿನ್ಪೆ ತುಲೆ ಮಾತೆರ್ಲ ಬನ್ಪೇರು ಏತ್ ತಿನ್ಪ ಮಾರ ಈ ಬಂದದು ಮಗ ಮಸ್ತ್ ಜನ ಬನ್ಪೇರು ಈ ಸಮ ಧರ್ಮಗು ತಿಂದು ಬರ್ಪಂದು ಸತ್ಯ ಬರೋಡಾಂಡ ಎಂಕ್ ಧರ್ಮಗು ತಿನ್ಪುಜ ಎಂಕ್ ಒಲ್ಪ ತಿನ್ಪ ಅಲ್ಪ ಕಾಸು ಕೊರ್ದು ಬರ್ಪ ಅವ್ರನ್ನ ನೋಡುವಾಗ ನಿಮ್ಗೆ ಪರ್ಬು ತರ ಕಾಣ್ತಾರಲ್ಲ ಸೇಮಿಗೆ ಸೇಮಿಗೆ ಏನಕ್ಕೆ ಇಷ್ಟ ಪಂಡ್ ಬಂಡ ಅವು ಸ್ವೀಟ್ಲ ಉಂಡು ಖಾರಲ್ಲ ಉಂಡು ಸಂಜೆ ಅದು ಸ್ವೀಟ್ ಇಷ್ಟ ಎಲ್ಲ ಸೇಮಿಗೆ ಇಷ್ಟ ಪಂಡು ಖಾರದಾಗಲೆಲ್ಲ ಹಾಕೊಂಡು ಸೊ ಎಲ್ಲೆಲ್ಲೇ ಹೋಟೆಲ್ದ ತಿಂಡಿಲ ಮಸ್ತ್ ಟೇಸ್ಟ್ ಇಪ್ಪುಂಡು ಆಂಡ ಒಂದೊಂದು ಸರ್ತಿ ಏನಪ್ಪಂಡ ನಮ್ಮ ಈಗೋ ನಮ್ಮ ಸ್ಟೇಟಸ್ ಅಡೆ ಬತ್ತೆ ತಿಂದ್ರೆಗೆ ಬಿಡ್ಪುಜಿ ಸೊ ಅಲ್ಪ ಬತ್ತು ತಿಂದ ಅಗ್ಲಿನ ಪನ್ಪೆರ ಮೊಗ್ಲಿನ ಪನ್ಪೆರ ಅಂದು ನಮ್ಮ ಎನ್ನುವ ನಿಜಟ್ಲ ನಮಕ್ ಮಸ್ತ್ ಬಡವನಾಗ ನಮಕ್ ಉಣಸ್ ಒಲ್ಪ ತಿಕ್ಕಣಲ ಹಾಕೊಂಡು ಹೊರ ಒಂಜಿ ತಿಂದದು ಬಂಜಿ ಜಿಂಜಾಂಗ ಅಂದೆ ತೋಪ ಅದಾಗ ಈ ಸ್ಟೇಟಸ್ ಈ ಈಗೋ ಈ ಮಲ್ಲ ಹೋಟೆಲ್ ಎಲ್ಲೆ ಹೋಟೆಲ್ ಓಲ ಬರ್ಪುಜಿ ಸೊ ಐನಾತ್ ನಿಗೆಲ್ಲ ಒಂಜಿ ವಾರಡು ಒಂಜಿ ದಿನ ನಿಗಲ ಇಲ್ಲದ ಕೈತಲ್ಲಿ ಇಂಚಿನ ಹೋಟೆಲ್ಡು ಹೋದ ನಿಗಲ್ ತಿನ್ಲೆ ದೇ ಬಂಡ ಉನೇನು ನಂಬುದೇ ಮಸ್ತ್ ಜನ ಆಗಲ್ಲ ಲೈಫ್ ಲೀಡ್ ಮಾಡ್ಕೊಂಡು ಇಪ್ಪೇರು ಸೊ ಇನಿ ಅಂತೂ ಈ ಪ್ಲೇಸ್ ಬತ್ತು ಹಿಂಗೆ ಮಸ್ತ್ ಖುಷಿ ಅಂಡ್ ದಾಯಪಂಡ ಈತು ವೆರೈಟಿ ಆಫ್ ತಿಂಡಿ ಕೆಲವು ಮಲ್ಲ ಹೋಟೆಲ್ ಪೊಂಡಲ್ಲ ನಿಗೆಲ್ಲ ತಿಕ್ಕೋಜಿ
ಮುಲ್ಪ ರೇಟ್ಲ ತುಯ್ಯರು ಮಸ್ತ್ ಕಮ್ಮಿ ಇತ್ತಲು ಟೇಸ್ಟ್ಲ ಮಸ್ತ್ ಎಡ್ಡೆ ಇತ್ತಲು. ಸೊ ಈ ವಿಡಿಯೋನು ಇಡೀ ಮುಟ್ಟ ತುಯ್ನೈಕ್ ಮಸ್ತ್ ಥ್ಯಾಂಕ್ಸ್. ನೆನೆಪುಡು ಕರಾವಳಿ ಪೀಪಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ, ಅಂಚನೆ ಬೆಲ್ ಐಕಾನ್ ಹೊತ್ಲೆ. ಆಂಡ ನೆನೆಪು ಎಂಕಲ್ನ ಕರಾವಳಿ ಪೀಪಲ್ ಈನ ವಿಡಿಯೋಸ್ ಬರ್ಕೊಂಡು ನಿಖಿಲಾಡೆ ಪೋಯರಡ ನೆನೆಪುಡು ಅಲ್ಪ ಹೋಟೆಲ್ದಾನ ಆ ತಿಂಡಿ ತೊಟ್ಟಡ ಆ ಓನರ್ ನೊಟ್ಟಡ ಒಂಜಿ ಫೋಟೋ ಕಲಿದು ಇನ್ಸ್ಟಾಗ್ರಾಮ್ ಪೇಜ್ ಕರಾವಳಿ ಪೀಪಲ್ ಯೂಟ್ಯೂಬ್ ಚಾನಲ್ ಪಂಡದೊಂಜಿ ಪೇಜ್ ಉಂಡು ಅಲ್ಪ ನೆನೆಪುಡು ಎಂಕಲಿಗೊಂಜಿ ಟ್ಯಾಗ್ ಮಲ್ಪ್ಲೆ. ಥ್ಯಾಂಕ್ ಯು ಸೋ ಮಚ್. ಇದು ತಿಂಡಿದ ಎಷ್ಟಾಯ್ತು ತೆಗೀರಿ, ಉಳ್ದದ್ದು ಕೆಲಸದವ್ರು ಇದ್ದಾರಲ್ಲ ಅವರಿಗೆ ಟಿಪ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸರ್ತಿ ಬರ್ತೇವೆ. ಸೊ ಒಳ್ಳೆ ಇತ್ತು ತಿಂಡಿ ಎಲ್ಲ, ತುಂಬ ಚೆನ್ನಾಗಿತ್ತು. ಸೊ ಇನ್ನೊಂದು ಸರ್ತಿ ನೆನಪಲ್ಲಿ ಬರ್ತೇವೆ ಆಯಿತಾ. ಇನ್ನು 11 ಗಂಟೆ ಮೇಲೆ ಬರ್ತೀವಿ ನೆಕ್ಸ್ಟ್ ಟೈಮ್, ಆವಾಗ ಬೇರೆ ಬೇರೆ ತಿಂಡಿ ಇರುತ್ತಲ್ಲ. ಆಯ್ತು, ಬರ್ತೇವೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಬರ್ತೇವೆ.